ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವೆ ಶಶಿಕಲಾ ಏಜೊಲ್ಲೆ ಇಂದು ಮಂಗಳೂರಿನಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು. ಇನ್ನು ರಾಜ್ಯದಲ್ಲಿ ಮಾದರಿ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಆದ್ಯತೆ ನೀಡಬೇಕು, ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಅಂಗನವಾಡಿಗಳಲ್ಲಿ ಮಾತೃವಂದನಾ ಯೋಜನೆಯಡಿ ಪೌಷ್ಟಿಕಾಂಶ ಭೋಜನ ಯೋಜನೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ಇಲ್ಲ. ಈ ಬಗ್ಗೆ ರಾಜ್ಯ ಸರ್ಕಾರವು ಗಮನ ಹರಿಸಲಿದೆ. ಉತ್ತಮವಾಗಿ ಕಾರ್ಯನಿರ್ವಹಿಸುವ ಸ್ತ್ರೀ ಶಕ್ತಿ ಸಂಘಗಳಿಗೆ ಹೆಚ್ಚು ನೆರವು ನೀಡಲಾಗುವುದು ಅಂತ ಹೇಳಿದರು. ಅದೊಂದು ಫೈನಲ್ ಡಿಸೈನ್ ಮಾಡಿ ಇಡೀ ಕರ್ನಾಟಕಕ್ಕೆ ಒಂದೇ ಡಿಸೈನ್ ಅಲ್ಲಿ ಅಂಗನವಾಡಿಗಳು ಬರಬೇಕು ಅಂತ ಹೇಳಿ, ಎಲ್ಲಿ ಇನ್ನೂ ಹಳೆಯ ಅಂಗನವಾಡಿಗಳಿದ್ದಾವೆ ಅವು ಏನಾದರೂ ಮಾಡ್ಬೋದು, ಬಟ್ ಹೊಸವಾಗೋದೆಲ್ಲ ಆ ಥರ ಬರಬೇಕು ಅಂತ. ಎರಡನೇದವ್ರಿಗೆ ಈ ಆಟಿಕೆ ಸಾಮಾನುಗಳನ್ನು ಕೊಡ್ತೀವಿ ನಾವು. ಈ ಪ್ಲೇ ಸ್ಕೂಲಲ್ಲೆಲ್ಲ ಅವ್ರಿಗೆ ಆಟ ಆಡೋದಕ್ಕೆ, ಮನೋರಂಜನೆಗೆ ಬೇರೆ ಬೇರೆ ಇರ್ತವೆ. ನಮ್ಮಲ್ಲಿ ಇನ್ನೂ ಕೂಡ ಹಳೆ ಸಿಸ್ಟಮೇ ಇದೆ, ಆ ಬ್ಲಾಕ್ಸ್ ಇದ್ದಾವೆ, ಅದನ್ನು ಜೋಡಿಸೋದು ಆ ಥರ ಇರೋದ್ರಿಂದ ಅಲ್ಲಿ ಮಕ್ಕಳು ಇಂಟ್ರೆಸ್ಟ್ ಆಗಿ ಅದು ನೋಡಿದ ತಕ್ಷಣ ಬರಬೇಕು, ಆಕರ್ಷಣೆ ಇರಬೇಕು ಅಂತ ಕೆಲವೊಂದು ಡಿಜಿಟಲ್ ಬುಕ್ಸ್ ಇರ್ತಾರೆ. ಅಂದರೆ ಒಂದು ಡಿವೈಸ್ ಇರ್ತದೆ, ಅದು ಇಲ್ಲಿ ಮಂಗಳೂರಲ್ಲಿ ಮಾಡಿದಾರೋ ಇಲ್ಲ ಗೊತ್ತಿಲ್ಲ, ಕಾರವಾರಲ್ಲಿ ಮಾಡಿದ್ದೀವಿ. ಆ ಡಿವೈಸು ಅಕ್ಷರ ಮೇಲೆ ಇಟ್ಟರೆ ಅಮ್ಮ ಅಂಥೇಳಿ ಅದರಲ್ಲಿ ಸೌಂಡ್ ಬರುತ್ತೆ. ಅದರಿಂದ ಇಂಟ್ರೆಸ್ಟಿಂದ ಮಕ್ಕಳು ಕಲಿತಾರೆ. ಈ ವೇಳೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಕಸ್ತೂರಿ ಪಂಜಾ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾ ಸೆಲ್ವಮಣಿ ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಭಾಗವಹಿಸಿದ್ರು.